ಕರಾವಳಿಯಲ್ಲಿ ಮಳೆಗಾಲ ಬಹುತೇಕ ಆರಂಭಗೊಂಡಿದೆ. ಜೊತೆಗೆ ಕಡಲಕೊರೆತದ ಆತಂಕವೂ ಶುರುವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಶ್ರಮದಾನದ ಮೂಲಕ 4 ಮೊಗವೀರ ಗ್ರಾಮದ ಜನರು ಕಡಲಕೊರೆತ ಸಮಸ್ಯೆ ಅತಿಯಾಗಿರುವ ಕಡೆಗಳಲ್ಲಿ ತಾತ್ಕಾಲಿಕ ತಡೆಗೋಡೆ ನಿರ್ಮಾಣ ಮಾಡುತ್ತಿದ್ದಾರೆ. ಕಳೆದ ಹಲವು ದಿನಗಳಿಂದ ಈ ನಿಟ್ಟಿನಲ್ಲಿ ಸ್ಥಳೀಯ ಯುವಕರು ತೊಡಗಿಸಿಕೊಂಡಿದ್ದು 300 ರಿಂದ 400 ಮೀಟರ್ ಉದ್ದಕ್ಕೆ 6 ಫೀಟ್ ಆಳದಲ್ಲಿ ಹೊಂಡ ತೆಗೆದು 2 ಟನ್ಗಳಷ್ಟು ಮರಳು ಹಿಡಿಯುವಂತಹ ಬ್ಯಾಗ್ಗಳನ್ನು ಇರಿಸಿ ತಡೆಗೋಡೆಯನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮಂಗಳೂರು ಉತ್ತರ ಕ್ಷೇತ್ರದ ಮಾಜಿ ಶಾಸಕ moiddinbava ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಸ್ಥಳೀಯರು ತಮ್ಮ ಸಮಸ್ಯೆಗಳನ್ನು ಮಾಜಿ ಶಾಸಕರ ಮುಂದಿಟ್ಟರು. ಇದೇ ವೇಳೆ ಮಾತನಾಡಿದ ಮಾಜಿ ಶಾಸಕ moiddinbava ಅವರು ಸರ್ಕಾರ ಮಾಡಬೇಕಿರುವ ಕೆಲಸವನ್ನ ಸ್ಥಳೀಯರೇ ಸೇರ್ಕೊಂಡು ಮಾಡ್ತಿದ್ದಾರೆ. ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಗಮನವನ್ನೇ ಹರಿಸ್ತಾ ಇಲ್ಲ. ಮೀನುಗಾರರೆಲ್ಲರೂ ಕೂಡ ಕೋವಿಡ್ನಿಂದ ಸಂಕಷ್ಟದಲ್ಲಿದ್ದರೂ ತಮ್ಮಿಂದಾದ ನೆರವು ಕೊಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ತಮ್ಮ ಸಹೋದರ ವಿಧಾನ ಪರಿಷತ್ ಸದಸ್ಯ BM ಫಾರೂಕ್ ಅವರ ವಿಧಾನ ಪರಿಷತ್ ಸದಸ್ಯರ ನಿಧಿಯಿಂದ 3 ಲಕ್ಷ ರೂಪಾಯಿ ಅನುದಾನವನ್ನು ದೊರಕಿಸಿಕೊಡಲು ಪ್ರಯತ್ನಿಸುವುದಾಗಿ ಭರವಸೆ ನೀಡಿದರು. ಪಾಪದ ಜನರು ಇವತ್ತು ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಸರ್ಕಾರದ ಕೆಲಸವನ್ನು ಕೈಗೆತ್ತಿಕೊಂಡು ಮಾಡುತ್ತಿರುವಂತಹದ್ದು ಇದು ಬಹಳ ನೋವಾಗ್ತದೆ ನೋಡುವಾಗ. ಇಂತಹ ಸಂದರ್ಭದಲ್ಲಿ ನಾನು ನನ್ನ ಸಹೋದರ BM ಫಾರೂಕ್ ರವರ MLC ಒಂದು ಫಂಡಿನಿಂದ ಒಂದು 3 ಲಕ್ಷ ರೂಪಾಯಿ ಅನುದಾನವನ್ನು ನಾಳೆ ತರಿಸಿ ಕೊಡುವಂಥ ವಾಗ್ದಾನವನ್ನು ಮಾಡಿದ್ದೇನೆ. ಮತ್ತು ಈ ಸಂದರ್ಭ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು.